ಮಂಗಳೂರು ಮಹಾನಗರ ಪಾಲಿಕೆ ಜಾರಿಗೆ ತಂದಿರುವ ಹಸಿ ಕಸ ಒಣಕಸ ನೀತಿ ನಗರದಲ್ಲಿ ಮತ್ತೊಂದು ಪಚೀತಿಯನ್ನ ತಂದಿಟ್ಟಿದೆ. ಮಾರುಕಟ್ಟೆ, ಗೂಡಂಗಡಿ ಇನ್ನಿತರ ಪ್ರದೇಶದಲ್ಲಿ ರಾಶಿ ಬೀಳುವ ಎಳೆನೀರು, ತೆಂಗಿನ ಚಿಪ್ಪುಗಳನ್ನು ಹಸಿ ಕಸದ ನೆಪದಲ್ಲಿ ಒಯ್ಯುತ್ತಿಲ್ಲ. ಇದರಿಂದಾಗಿ ಒಂದೆಡೆ ದುರ್ವಾಸನೆ, ಇನ್ನೊಂದೆಡೆ ಮಲೇರಿಯಾ ಭೀತಿ ಎದುರಾಗಿದೆ. ದಿನವೊಂದರಲ್ಲಿ ಲೋಡ್ಗಟ್ಟಲೆ ಈ ರೀತಿಯ ತೆಂಗಿನ ಚಿಪ್ಪಿನ ತ್ಯಾಜ್ಯಗಳು ರಾಶಿ ಬೀಳುತ್ತಿದ್ದು, ಅದನ್ನು ವಾರಗಟ್ಟಲೆ ಕೊಳೆಯಲು ಬಿಟ್ಟರೆ ಹೇಗೆ ಎನ್ನುವ ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಗಳೂರು ಮಹಾನಗರ ಪಾಲಿಕೆ ಜಾರಿಗೆ ತಂದಿರುವ ಹಸಿ ಕಸ ಒಣಕಸ ನೀತಿ ನಗರದಲ್ಲಿ ಮತ್ತೊಂದು ಪಚೀತಿಯನ್ನ ತಂದೊಡ್ಡಿದೆ. ಕಳೆದ ಹಲವಾರು ದಿನಗಳಿಂದ ಮಾರುಕಟ್ಟೆ ಹಾಗೂ ಗೂಡಂಗಡಿ ಇನ್ನಿತರ ಪ್ರದೇಶಗಳಲ್ಲಿ ರಾಶಿ ಬೀಳುವ ಎಳೆನೀರು, ತೆಂಗಿನ ಚಿಪ್ಪುಗಳನ್ನು ಹಸಿ ಕಸದ ನೆಪದಲ್ಲಿ ಒಯ್ಯುತ್ತಿಲ್ಲ. ಇದರಿಂದಾಗಿ ಗೂಡಂಗಡಿಯಲ್ಲಿ ದುರ್ವಾಸನೆ, ರೋಗ ಭೀತಿಯಲ್ಲಿದ್ದಾರೆ. ನಗರದ ಕಾರ್ ಸ್ಟ್ರೀಟ್ನಲ್ಲಿರುವ ಎಳೆನೀರಿನ ಗೂಡಂಗಡಿಯಲ್ಲಿ ಇಂತಹ ಸಮಸ್ಯೆ ಕಾಡುತ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ತ್ಯಾಜ್ಯ ಸಂಗ್ರಹ ಮಾಡುವ ವಾಹನಗಳಿಗೆ ಸಾರ್ವಜನಿಕರು ಹಸಿ ಹಾಗೂ ಒಣಕಸವಾಗಿ ವಿಂಗಡಿಸಬೇಕೆಂಬ ಆದೇಶವಿದೆ. ಅದರಂತೆ ಕೆಲವರು ಪ್ರತ್ಯೇಕ ಮಾಡಿ ಇಡುತ್ತಾರೆ. ಆದರೆ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿರುವ ಎಳೆನೀರಿನ ಅಂಗಡಿಯಲ್ಲಿ ತೆಂಗಿನ ಚಿಪ್ಪುಗಳನ್ನು ಕಟ್ ಮಾಡಿ ಕೊಡಬೇಕಂತೆ. ಮಹಾನಗರ ಪಾಲಿಕೆಯ ತ್ಯಾಜ್ಯ ಸಂಗ್ರಹ ಮಾಡುವ ವಾಹನಗಳು ಈ ಪ್ರದೇಶಕ್ಕೆ ಬರುತ್ತಿಲ್ಲವಂತೆ. ಬದಲಾಗಿ ಟಿಪ್ಪರ್ ವಾಹನ ಬರುತ್ತಿದೆ. 11 ದಿನಗಳಿಂದ ತೆಂಗಿನ ಚಿಪ್ಪುಗಳನ್ನು ಕೊಂಡು ಹೋಗದೆ ದುರ್ವಾಸನೆ ಬೀರುತ್ತಿದೆ. ಲಾಕ್ಡೌನ್ ಸಡಿಲಿಕೆಯ ನಂತರ ಅಂಗಡಿ ಓಪನ್ ಮಾಡಿದ್ರೂ ಇದೀಗ ಮತ್ತೊಂದು ಸಮಸ್ಯೆ ಕಾಡುತ್ತಿದೆ. ಲಾರಿ ಬರುವುದಿಲ್ಲ, ಕಸ ಹಸಿ ಕಸ ಒಣ ಕಸ ಅಂತ ಲಾರಿಗೆ ನಮಗೆ ಬರುವುದಿಲ್ಲ. ನಮಗೆ ಬರೋದು ಈಗ ಟ್ರಿಪ್ಪರ್. ಈಗ 11 ದಿವಸ ಆಯಿತು, ಟ್ರಿಪ್ಪರೇ ಬರಲಿಲ್ಲ. ಅದೇ ಮುಂಚೆ 2 ಸಲ 3 ಸಲ ಕೊಂಡೋಗಿದ್ದಾರೆ. ಈಗ ನಮಗೆ ಬರಲೇ ಇಲ್ಲ. ಅವರು ಫೋನ್ ಮಾಡಿ ಆಯಿತು ಟ್ರಿಪ್ಪರ್ ಲಾರಿ ಡ್ರೈವರಿಗೆ, ರೈಟ್ರಿಗೆ ಫೋನ್ ಮಾಡಿದರೆ ಡ್ರೈವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅಯ್ಯೋ 3 ದಿವಸದಿಂದ ಫೋನ್ ಮಾಡ್ತಾ ಇದ್ದೇನೆ, ಬರ್ತಾರೆ ಅಂತ ಇನ್ನೂ ಬರಲಿಲ್ಲ. ಏನು ಮಾಡೋದು ಗೊತ್ತಾಗಿಲ್ಲ. ಸುಮಾರು ಉಂಟು ಬೊಂಬತ್ತಟ್ಟೆ, ಇಲ್ಲಿ ಕುಡ್ದ ಬೊಂಡೆಲ್ಲ ಕಟ್ ಮಾಡಿ ಎಲ್ಲ ಉಂಟು. ಅದರಲ್ಲಿ ನೀರು ತುಂಬಿದ್ರೆ ಕಷ್ಟ. ಮಳೆಗಾಲಕ್ಕೆ ಇಲ್ಲಿ ಮಲೇರಿಯಾ, ಕೊರೋನಾ ಇದೆಲ್ಲ ಬಂದರೆ ನಮ್ಗೆ ಕಷ್ಟ ಆಗ್ತದೆ. ನಾವು ಅದೇ ರೈಟ್ರಿಗೆ, ಟ್ರಿಪ್ಪರ್ ರೈಟ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವರು ಡ್ರೈವರ್ದು ನಂಬರ್ ಕೊಟ್ಟರು. ಇವತ್ತು ಬೆಳಿಗ್ಗೆ 2 ಡ್ರೈವರ್ದ ನಂಬರ್ ಕೊಟ್ಟಿದ್ದೇನೆ. ಒಬ್ಬರು ರಾಜೇಶ್ ಅಂತೇಳಿ ಅವರಿಗೆ ಕೊಟ್ಟರು ಸಹ ಬರ್ತೇನೆ ಅಂತ ಇನ್ನೂ ಸಹ ಬರಲಿಲ್ಲ. 4 ದಿವಸದಿಂದ ಇನ್ನೊಬ್ಬರಿಗೆ ಇವತ್ತು ಫೋನ್ ಮಾಡಿದೆ, ಹಿಂದಿ ಮಾತಾಡೋರು, ಅವರು ಸಹ ಅಪನಟಿದ್ದಾರೆ. ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ, ಇನ್ನೂ ಸಹ ಬರಲಿಲ್ಲ ಅವರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಂಗಡಣೆ ಕಟ್ಟುನಿಟ್ಟಿನಲ್ಲಿ ಪಾಲನೆ ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಹಸಿ ಕಸ ಒಣಕಸ ವಿಂಗಡಿಸಬೇಕಾಗಿದೆ. ಇನ್ನು ರಾಶಿ ಬೀಳುವ ಎಳೆನೀರು, ತೆಂಗಿನ ಚಿಪ್ಪುಗಳನ್ನು ಹಸಿ ಕಸದ ನೆಪದಲ್ಲಿ ಒಯ್ಯುತ್ತಿಲ್ಲ ಎಂಬುದರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ಈ ಬಗ್ಗೆ ಪರಿಶೀಲನೆ ಮಾಡುತ್ತೇನೆ ಎಂದು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆ ಜಾರಿಗೆ ತಂದಿರುವ ಹಸಿ ಕಸ ಒಣಕಸ ನೀತಿ ನಗರದಲ್ಲಿ ಅಂಗಡಿ ಮಾಲೀಕರಿಗೆ ತೊಂದರೆ ತಂದಿಟ್ಟಿದೆ. ಮಾರುಕಟ್ಟೆ, ಗೂಡಂಗಡಿ ಇನ್ನಿತರ ಪ್ರದೇಶದಲ್ಲಿ ರಾಶಿ ಬೀಳುವ ಎಳೆನೀರು, ತೆಂಗಿನ ಚಿಪ್ಪುಗಳನ್ನು ಹಸಿ ಕಸದ ನೆಪದಲ್ಲಿ ಒಯ್ಯುತ್ತಿಲ್ಲ. ಇದರಿಂದಾಗಿ ರೋಗಭೀತಿ ಎದುರಾಗಿದೆ. ಇನ್ನು ಎಳೆನೀರಿನ ಅಂಗಡಿಗಳಲ್ಲಿ ತೆಂಗಿನ ಚಿಪ್ಪುಗಳನ್ನು ಕಟ್ ಮಾಡಬೇಕೆಂಬ ಮಾತುಗಳಿಗೆ ಅಂಗಡಿ ಮಾಲೀಕರು ಹೈರಾಣಾಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಇತ್ತ ಗಮನ ಹರಿಸಿಯಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.